ಕಾಸರಗೋಡಿನ ಚಟ್ಟಂಜಾಲ್ ಕೈಗಾರಿಕಾ ವಲಯದಲ್ಲಿರುವಂತಹ ಪ್ಲಾಸ್ಟಿಕ್ ಘಟಕದಲ್ಲಿ ಇವತ್ತು ಮುಂಜಾನೆ ಭೀಕರ ಅಗ್ನಿ ಅನಾಹುತ ಸಂಭವಿಸಿದೆ. ಸುಮಾರು ಒಂದು 5:30ರಿಂದ 6 ಗಂಟೆಯ ಅವಧಿಯಲ್ಲಿ ಈ ಅನಾಹುತ ನಡೆದಿರುವಂಥದ್ದು. ಕಾರ್ಖಾನೆಯ ಕೆಲಸಗಾರರು ನಿನ್ನೆ ಸಂಜೆಯೇ ಕೆಲಸ ಮುಗಿಸಿ ಮನೆಗೆ ತೆರಳಿದ್ರು. ಘಟನೆ ನಡೆದಂತಹ ಸಮಯದಲ್ಲಿ ಯಾರೂ ಕೂಡ ಇರಲಿಲ್ಲ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಯಾವುದೇ ಪ್ರಾಣಾಪಾಯ ಅಥವಾ ಗಾಯಗಳಾದ ವರದಿಯಾಗಿಲ್ಲ. ಪ್ರಾಥಮಿಕ ತನಿಖೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಗ್ನಿ ಅವಘಡಕ್ಕೆ ಕಾರಣ ಅಂತ ಶಂಕಿಸಲಾಗಿದೆ. ಪ್ಲಾಸ್ಟಿಕ್ ಘಟಕದ ತಳಭಾಗದಲ್ಲಿ ಸುಮಾರು 2 ಮೀಟರ್ ಆಳದಲ್ಲಿ ಅನಿಲ ಪೈಪ್ಲೈನ್ ಹಾದು ಹೋಗಿರುವುದರಿಂದ ಆರಂಭದಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿತ್ತು. ಬೆಂಕಿ ನಿಯಂತ್ರಣಕ್ಕೆ ಬಂದ ನಂತರ ಅಧಿಕಾರಿಗಳು ಈ ಪೈಪ್ಲೈನ್ ಸುರಕ್ಷಿತವಾಗಿದೆ ಎಂಬುದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಂಡಿದ್ದಾರೆ. ಕಾಸರಗೋಡು, ಕಾಂಜಂಗಾಡ್ ಮತ್ತು ಕುತ್ತಿಕೋಲ್ನಿಂದ ಆಗಮಿಸಿದ 4 ಅಗ್ನಿಶಾಮಕ ಘಟಕಗಳು ಸತತ ಪ್ರಯತ್ನವನ್ನು ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿದೆ. ಪ್ಲಾಸ್ಟಿಕ್ ಸಂಗ್ರಹಣಾ ಘಟಕವು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಸುಮಾರು 40 ಲಕ್ಷ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ.